ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸ್ವಾರ್ಥೆಗೆ ಸ್ವಾಗತ, ಸುಸ್ವಾಗತ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಕೀರ್ತನೆಗಳನ್ನು ನಮಗೆ ತಾವು ದಯಪಾಲಿಸಿದ್ದಕ್ಕಾಗಿ ನಾವು ವಂದಿಸುತ್ತೇವೆ. ಈ ಕೀರ್ತನೆಗಳ ಮೂಲಕ ನಾವು ಪ್ರಾರ್ಥಿಸುವಾಗ ನಮಗೆ ಆರೋಗ್ಯ ಭಾಗ್ಯ ಲಭಿಸಲಿ, ಎಲ್ಲ ತೊಂದರೆ ತಾಪತ್ರಯಗಳು ದೂರವಾಗಲಿ ಮತ್ತು ಪರಿಶುದ್ಧಾತ್ಮರಿಂದ ನಾವು ತುಂಬಲ್ಪಡಲಿ. ಇಂದು ಈ ಕೀರ್ತನೆಯೊಂದಿಗೆ ಪಯಣಿಸುವಾಗ ನಮ್ಮನ್ನು ಆಶೀರ್ವದಿಸಿರಿ, ನಮ್ಮ ಕುಟುಂಬಗಳನ್ನು ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ನಾವು ತೆಗೆದುಕೊಳ್ಳೋಣ ಕೀರ್ತನೆ 44, ಪ್ರಸ್ತುತ ಪರಿತಾಪ. ಈ ಕೀರ್ತನೆಯಲ್ಲಿ ಸುಮಾರು 26 ವಾಕ್ಯಗಳಿವೆ, 26 ವಾಕ್ಯಗಳು. ನಾನು ಮೊದಲು ಓದುತ್ತೀನಿ, ತದನಂತರ ನಾವು ಧ್ಯಾನವನ್ನು ಮಾಡೋಣ, ಪ್ರಾರ್ಥಿಸೋಣ. ನಿಮ್ಮಲ್ಲಿ ಬೈಬಲ್ ಇದ್ರೆ ನೀವು ತೆಗೆದುಕೊಳ್ಳಬಹುದು ಮತ್ತು ಪ್ರಾರ್ಥನಾ ರೂಪದಲ್ಲಿ ನೀವು ಕೂಡ ಅದನ್ನು ಧ್ಯಾನಿಸಬಹುದು. ಕೇಳಿದೆವು ಕಿವಿಯಾರೆ ದೇವಾ, ನೀ ಎಸಗಿದ ಘನ ಕಾರ್ಯಗಳನ್ನು, ವಿವರಿಸಿಹರು ನಮ್ಮ ಪೂರ್ವಜರು ನಿನ್ನ ಮಹತ್ ಕಾರ್ಯಗಳನ್ನು. ಹೊರಗಟ್ಟಿದೆ ಪರಕೀಯರನ್ನು ನಮ್ಮ ಪೂರ್ವಜರ ನೆಲೆಗೊಳಿಸಲು, ವಿನಾಶಗೊಳಿಸಿದೆ ಅನ್ಯರನ್ನು ನಮ್ಮವರನ್ನು ವಿಕಾಸಗೊಳಿಸಲು. ನಾಡಗೆದ್ದುದು ನಮ್ಮವರ ಕತ್ತಿಯಲ್ಲ, ಜಯ ದೊರೆತದು ತಮ್ಮ ಭುಜ ಬಲದಿಂದಲ್ಲ. ಜಯ ತಂದಿತು ನಿನ್ನ ಬಲ ಹಸ್ತ, ನಿನ್ನ ಮುಖ ಕಾಂತಿ. ನಿನ್ನ ಭುಜಬಲ, ನೀ ತೋರಿದ ಅಚಲ ಪ್ರೀತಿ, ಯಾಕೋಬಿಗೆ ವಿಜಯ ಗಿಟ್ಟಿಸಿದಾತ. ನೀನಲ್ಲವೇ ದೇವ ನನ್ನ ಅರಸ. ಶತ್ರುಗಳನ್ನು ಸದೆಬಡಿವೆವು ನಿನ್ನ ಬೆಂಬಲದಿಂದ, ಎದುರಾಳಿಯನ್ನು ತುಳಿವೆವು ನಿನ್ನ ಆವೇಶದಿಂದ. ಬಿಲ್ಲು ಬಾಣದಲ್ಲಿ ನಾ ಭರವಸೆ ಇಡುವುದಿಲ್ಲ, ಕತ್ತಿ ಕಟಾರಿ ನನಗೆ ರಕ್ಷಣೆ ತರುವುದಿಲ್ಲ. ಹಿಂಸಕರಿಂದ ಸಂರಕ್ಷಿಸುವಾತ ನೀನೇ, ಹಗೆಗಳಿಗೆ ಆಶಾಭಂಗ ತರುವಾತ ನೀನೇ. ನಿನ್ನಲ್ಲಿಯೇ ದೇವ ಹೆಮ್ಮೆ ಪಡುವೆವು ಸತತ, ನಿನ್ನ ನಾಮವನ್ನೇ ಸಂಕೀರ್ತಿಸುವೆವು ನಿರುತ. ಆದರೀಗ ನಮ್ಮನ್ನು ಕಡೆಗಣಿಸಿರುವೆ, ಕೈ ಬಿಟ್ಟಿರುವೆ. ನಮ್ಮ ಸೇನೆಗಳ ಸಂಗಡ ದೇವ ಹೊರಟು ಬರದಿರುವೆ. ಶತ್ರುಗಳಿಗೆ ಬೆಂಗೊಟ್ಟು ನಾವು ಓಡುವಂತೆ ಮಾಡಿರುವೆ. ಹಗೆಗಳು ಹಾಯಾಗಿ ಸೊತ್ತನ್ನು ಸೂರೆ ಮಾಡಬಿಟ್ಟಿರುವೆ. ನಮ್ಮನ್ನೊಪ್ಪಿಸಿರುವೆ ವಧ್ಯಸ್ಥಾನ ಕೊಯ್ದ ಕುರಿಗಳಂತೆ, ಚದರಿಸಿ ಬಿಟ್ಟಿರುವೆ ನಮ್ಮನ್ನು ಅನ್ಯ ಜನಾಂಗಗಳ ಮಧ್ಯೆ. ಬಿಡುಕಾಸಿಗಿಂತ ಕಡೆಗಾಣಿಸಿರುವೆ ನಿನ್ನ ಪ್ರಜೆಯನು, ಲಾಭವಿಲ್ಲದವರಂತೆ ವಿಕ್ರಯಿಸಿರುವೆ ಅದನ್ನು. ಪರರು ನಮ್ಮನ್ನು ಜರಿಯುವಂತೆ ಮಾಡಿರುವೆ, ನೆರೆಯವರ ಪರಿಹಾಸ್ಯಕ್ಕೆ ಗುರಿಪಡಿಸಿರುವೆ. ಅನ್ಯ ಜನ ನಮ್ಮನ್ನು ಅಣಕಿಸಿ ತಲೆಯಾಡಿಸುವಂತೆ ಮಾಡಿರುವೆ. ಅನ್ಯಾಯಕ್ಕೆ ಅಡ್ಡ ಹೆಸರಾಗುವಂತೆ ನಮ್ಮನ್ನು ಬಿಟ್ಟಿರುವೆ. ನನ್ನ ಕಣ್ಮುಂದಿದೆ ಈ ಅವಮಾನ ದಿನವೆಲ್ಲ, ಲಜ್ಜೆಯಿಂದ ನಾ ಮುಖ ಮುಚ್ಚಿಕೊಳ್ಳುವಂತಾಗಿದೆಯಲ್ಲ. ದೂಷಕರ ನಿಂದೆಗೆ ಆಸ್ಪದನಾದೆ, ದ್ರೋಹಿಗಳ ವಕ್ರ ನೋಟಕ್ಕೆ ಗುರಿಯಾದೆ. ನಿನ್ನ ಮರೆಯಲಿಲ್ಲ, ನಿನ್ನ ಒಪ್ಪಂದವನ್ನು ಮೀರಲಿಲ್ಲ. ಆದರೂ ಒದಗಿವೆಯಲ್ಲ ನಮಗಿ ಅನಾಹುತಗಳೆಲ್ಲ. ನಮ್ಮಂತರಂಗ ದೂರವಾಗಿಲ್ಲ ನಿನ್ನಿಂದ, ನಾವು ಅಗಲಲಿಲ್ಲ ನೀನು ತೋರಿದ ಮಾರ್ಗದಿಂದ. ಆದರೂ ನಮ್ಮನ್ನು ತಂದು ನಾಯಿ ನರಿಗಳ ಪಾಲಾಗಿಸಿರುವೆ, ಕಾರ್ಗತ್ತಲೆಮ್ಮನು ಸುತ್ತುವರಿಯುವಂತೆ ಮಾಡಿರುವೆ. ನಮ್ಮ ದೇವನ ನಾಮವನ್ನು ಮರೆತಿದ್ದೇವಾದರೆ, ಅನ್ಯ ದೇವರಿಗೆ ನಾವು ಕೈ ಮುಗಿದಿದ್ದೇವಾದರೆ, ದೇವಾ ನಿನಗದು ಬಯಲಾಗದಿರುತ್ತಿತ್ತೆ. ನಮ್ಮೆದೆ ಗುಟ್ಟು ನಿನಗೆ ತಿಳಿಯದಿರುತ್ತಿತ್ತೆ. ಎಣಿಕೆಯಾಗಿಹೆವು ಕೊಯ್ಗೊರಿಗಳಂತೆ ನಾವೆಲ್ಲ, ಬಲಿಯಾಗುತ್ತಿಹೆವು ನಿನ್ನ ನಿಮಿತ್ತವೇ ದಿನವೆಲ್ಲ. ಪ್ರಭು ಎದ್ದೇಳು, ನಿದ್ರಿಸಬೇಡ, ನಮ್ಮನ್ನು ಎಂದಿಗೂ ತೊರೆಯಬೇಡ. ಮರೆಸಿಕೊಂಡಿರುವೆ ಏಕೆ ನಿನ್ನ ಮುಖವನ್ನು, ಮರೆತಿರುವೆ ಏಕೆ ನಮ್ಮ ಹಿಂಸೆ ಬಾಧೆಯನು. ಮಣ್ಣು ಪಾಲಾಗಿದೆ ನಮ್ಮ ಪ್ರಾಣ, ನೆಲ ಕಚ್ಚಿಕೊಂಡಿದೆ ನಮ್ಮ ದೇಹ.
ಎದ್ದು ಬಂದು ಪ್ರಭು ನಿನ್ನ ನೆರವನ್ನು ಒದಗಿಸು, ನಿನ್ನ ಅಚಲ ಪ್ರೇಮದಿಂದ ನಮ್ಮನ್ನು ಉದ್ಧರಿಸು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಯಲ್ಲಿ ಒಂದು ತನ್ನ ಪರಿತಾಪವನ್ನು ಕೀರ್ತನಗಾರ ನಿವೇದಿಸುವುದನ್ನು ನೋಡುತ್ತೇವೆ. ನಮಗೂ ಕೂಡ ನಮ್ಮ ಪರಿತಾಪ, ನಮ್ಮ ಒಳಗಡೆ ಇರುವ ಆ ವೇದನೆಯನ್ನು ನಿವೇದಿಸುವಂತ ಪರಿ ಈ ಕೀರ್ತನೆಯಲ್ಲಿ ನಾವು ಕಾಣಬಹುದು. ಈ ಕೀರ್ತನೆಯನ್ನು ನಾವು ಧ್ಯಾನಿಸುವಾಗ ದೇವರು ನಮ್ಮ ಮೇಲೆ ಕರುಣೆ ತೋರಲಿ ಮತ್ತು ನಮ್ಮಲ್ಲಿರುವ ಪರಿತಾಪವನ್ನು ದೂರ ಮಾಡಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಕೇಳಿದೆವು ಕಿವಿಯಾರೆ ದೇವನೇ ಎಸಗಿದ ಘನ ಕಾರ್ಯಗಳನ್ನು, ವಿವರಿಸಿಹರು ನಮ್ಮ ಪೂರ್ವಜರು ನಿನ್ನ ಮಹತ್ ಕಾರ್ಯಗಳನ್ನು. ಹೊರಗಟ್ಟಿದೆ ಪರಕೀಯರನ್ನು ನಮ್ಮ ಪೂರ್ವಜರ ನೆಲೆಗೊಳಿಸಲು, ವಿನಾಶಗೊಳಿಸಿದೆ ಅನ್ಯರನ್ನು ನಮ್ಮವರನ್ನು ವಿಕಾಸಗೊಳಿಸಲು. ನಾಡ ಗೆದ್ದುದು ನಮ್ಮವರ ಕತ್ತಿಯಲ್ಲ, ಜಯ ದೊರೆತದು ತಮ್ಮ ಭುಜಬಲದಿಂದಲ್ಲ. ಜಯ ತಂದಿತು ನಿನ್ನ ಬಲಹಸ್ತ, ನಿನ್ನ ಮುಖ ಕಾಂತಿ, ನಿನ್ನ ಭುಜಬಲ, ನೀ ತೋರಿದ ಅಚಲ ಪ್ರೀತಿ. ಯಾಕೋಬಿಗೆ ವಿಜಯ ಗಿಟ್ಟಿಸಿದಾತ ನೀನಲ್ಲವೇ ದೇವ ನನ್ನ ಅರಸ. ಶತ್ರುಗಳನ್ನು ಸದೆ ಬಡಿವೆವು ನಿನ್ನ ಬೆಂಬಲದಿಂದ, ಎದುರಾಳಿಯನ್ನು ತುಳಿವೆವು ನಿನ್ನ ಆವೇಶದಿಂದ. ಕೀರ್ತನಗರ ತನ್ನ ದೇವರಲ್ಲಿ ಭರವಸೆಯನ್ನು ವ್ಯಕ್ತಪಡಿಸುತ್ತಾನೆ. ಮಾತ್ರವಲ್ಲ, ದೇವರ ಆ ಶಕ್ತಿಯನ್ನು ಮನಗಾಣುತ್ತಾನೆ. ಏಕೆಂದರೆ ದೇವರಿಲ್ಲದಿದ್ದರೆ ಇದೆಲ್ಲ ಅಸಾಧ್ಯವಾಗ್ತಿತ್ತು. ದೇವರು ನಮ್ಮೊಂದಿಗೆ ಇದ್ದುದರಿಂದ ಇದೆಲ್ಲ ದೇವರೇ ನಮಗಾಗಿ ಮಾಡಿದ್ದಾರೆ. ಬೈಬಲ್ ಗ್ರಂಥ ಹೇಳುತ್ತೆ, ನಾನೇ ನಿಮ್ಮ ಪರವಾಗಿ ನಿಲ್ಲುವೆನು, ನಿಮಗೆ ಯುದ್ಧವನ್ನು ನಾನು ಮಾಡುವೆನು, ನಿಮಗಾಗಿ ನಾನು ಯುದ್ಧವನ್ನು ಮಾಡುವೆನು. ಅದಕ್ಕಾಗಿ ಕೀರ್ತನಗಾರ ಹೇಳುತ್ತಾನೆ, ಆತನ ಭುಜ ಬಲ, ಪರಾಕ್ರಮ ಶಕ್ತಿ ಮತ್ತು ಆತನ ಕೃಪೆ ಇದ್ದುದರಿಂದ ಎದುರಾಳಿಗಳನ್ನು ಜಯಿಸಲು ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಖಂಡಿತ ಸಾಧ್ಯವಾಗುವುದಿಲ್ಲ. ಮುಂದಿನ 5 ವಾಕ್ಯಗಳು. ಬಿಲ್ಲು ಬಾಣದಲ್ಲಿ ನಾ ಭರವಸೆ ಇಡುವುದಿಲ್ಲ, ಕತ್ತಿ ಕಠಾರಿ ನನಗೆ ರಕ್ಷಣೆ ತರುವುದಿಲ್ಲ. ಹಿಂಸಕರಿಂದ ಸಂರಕ್ಷಿಸುವಾತ ನೀನೇ, ಹಗೆಗಳಿಗೆ ಆಶಾಭಂಗ ತರುವಾತ ನೀನೇ. ನಿನ್ನಲ್ಲಿಯೇ ದೇವ ಹೆಮ್ಮೆ ಪಡುವೆವು ಸತತ, ನಿನ್ನ ನಾಮವನ್ನೇ ಕೀರ್ತಿಸುವೆವು ನಿರುತ. ಬಿಲ್ಲು ಬಾಣದಲ್ಲಿ ನಾ ಭರವಸೆ ಇಡುವುದಿಲ್ಲ, ಕತ್ತಿ ಕಟಾರಿ ನನಗೆ ರಕ್ಷಣೆ ತರುವುದಿಲ್ಲ. ನೋಡಿ, 3 ವಾಕ್ಯಗಳು. ಏಕೆಂದ್ರೆ ಈ ವಾಕ್ಯಗಳಲ್ಲಿ ಏನಿದೆ, ಮೊದಲಿನ ವಾಕ್ಯದಿಂದ 8ನೇ ವಾಕ್ಯ ತನಕ ದೇವರ ಶಕ್ತಿ, ದೇವರ ಪರಾಕ್ರಮ, ಆ ಪರಾಕ್ರಮದಲ್ಲಿ ನಮಗೆ ಜಯ ಸಿಗುತ್ತೆ ಎಂಬುದಾಗಿ ಕೀರ್ತನಗಾರ ನಮ್ಮ ಮುಂದೆ ಆತನ ವೇದನೆಯಲ್ಲಿ ಈ ಒಂದು ಸಂದೇಶವನ್ನು ಕೊಡುತ್ತಾನೆ. ಹಿಂಸಕರಿಂದ ಸಂರಕ್ಷಿಸುವಾತ ನೀನೇ, ಹಗೆಗಳಿಗೆ ಆಶಾಭಂಗ ತರುವಾತ ನೀನೇ. ನಿನ್ನಲ್ಲಿಯೇ ದೇವ ಹೆಮ್ಮೆ ಪಡುವೆವು ಸತತ, ನಿನ್ನ ನಾಮವನ್ನೇ ಸಂಕೀರ್ತಿಸುವೆವು ನಿರುತ. ನಿನ್ನ ನಾಮವನ್ನೇ ನಾವು ಕೀರ್ತಿಸುವೆವು, ಯಾಕೆಂದ್ರೆ ನಿನ್ನಲ್ಲೇ ನಾವು ಹೆಮ್ಮೆ ಪಡುವೆವು. ಆದರೆ ಮುಂದಿನ ವಾಕ್ಯಗಳು ನಮಗೆ ಆತನ ಒಂದು ವೇದನೆಯನ್ನು, ಪರಿತಾಪವನ್ನು ಮುಂದಿಡುತ್ತದೆ. ಆದರೆ ಈಗ ನಮ್ಮನ್ನು ಕಡೆಗಣಿಸಿರುವೆ, ಕೈ ಬಿಟ್ಟಿರುವೆ, ನಮ್ಮ ಸೇನೆಗಳ ಸಂಗಡ ದೇವ ಹೊರಟು ಬರದಿರುವೆ. ಈಗ ನಮ್ಗೆ ಗೊತ್ತಾಗುತ್ತೆ, ನಿನ್ನ ಪ್ರಸನ್ನತೆ ಇಲ್ಲ, ನಿನ್ನ ಕೃಪೆ ಇಲ್ಲ, ನಮಗೆ ಎಲ್ಲೋ ನಮ್ಮಲ್ಲಿ ಸಮಸ್ಯೆ ಇದೆ. ಶತ್ರುಗಳಿಗೆ ಬೆಂಗೊಟ್ಟು ನಾವು ಓಡುವಂತೆ ಮಾಡಿರುವೆ, ಹಗೆಗಳು ಹಾಯಾಗಿ ಸುತ್ತನ್ನು ಸೂರೆ ಮಾಡಬಿಟ್ಟಿರುವೆ. ನಮ್ಮನ್ನೊಪ್ಪಿಸಿರುವೆ ವದ್ಯ ಸ್ಥಾನ ಕೊಯ್ದ ಕುರಿಗಳಂತೆ, ಚದುರಿಸಿ ಬಿಟ್ಟಿರುವೆ ನಮ್ಮನ್ನು ಅನ್ಯ ಜನಾಂಗಗಳ ಮಧ್ಯೆ. ಹೌದು, ಈಗ ಈ ಒಂದು ಭಾವನೆ ನಮಗೆ ಬರ್ತಾ ಇದೆ. ಯಾಕೆ ನಿನ್ನ ಪ್ರಸನ್ನತೆ ಇಲ್ಲ? ಯಾಕೆ ನೀನು ನಮ್ಮಿಂದ ದೂರವಿದ್ದೀಯಾ? ಎಲ್ಲೋ ನಮ್ಮಲ್ಲಿ ತಪ್ಪು ಇದೆಯೋ ಅಥವಾ ನಾವೇನಾದರೂ ಎಡವಿ ಬಿದ್ದಿದ್ದೇವೆಯೋ ಅದನ್ನು ನಾವು ಗಮನಿಸುವಂತೆ ಮಾಡು. ಬಿಡು ಕಾಸಿಗಿಂತ ಕಡೆಗಾಣಿಸಿರುವೆ ನಿನ್ನ ಪ್ರಜೆಯನ್ನು, ಲಾಭವಿಲ್ಲದವರಂತೆ ವಿಕ್ರಯಿಸಿರುವೆ ಅದನ್ನು. ಪರರು ನಮ್ಮನ್ನು ಜರಿಯುವಂತೆ ಮಾಡಿರುವೆ, ನೆರೆಯವರ ಪರಿಹಾಸ್ಯಕ್ಕೆ ಗುರಿಪಡಿಸಿರುವೆ. ಅನ್ಯ ಜನ ನಮ್ಮ ನಣಕಿಸಿ ತಲೆಯಾಡಿಸುವಂತೆ ಮಾಡಿರುವೆ, ಅನ್ಯಾಯಕ್ಕೆ ಅಡ್ಡ ಹೆಸರಾಗುವಂತೆ ನಮ್ಮನ್ನು ಬಿಟ್ಟಿರುವೆ. ನೋಡಿ, ಇವತ್ತು ಎಲ್ಲವೂ ನಮಗೆ ನಮ್ಮ ವಿರೋಧವಾಗಿ ಹೋಗ್ತಾ ಇದೆ. ಆದ್ದರಿಂದ ನಮಗೆ ನಿಮ್ಮ ಆಶ್ರಯ ಬೇಕು, ನಿಮ್ಮ ಕೃಪೆ ಬೇಕು, ನೀವು ಬೇಕು. ಯಾಕೆ ಈ ರೀತಿ ಆಗ್ತಾ ಇದೆ? ನನ್ನ ಕಣ್ಣು ಮುಂದೆ ಈ ಅವಮಾನ ದಿನವೆಲ್ಲ ಲಜ್ಜೆಯಿಂದ ನಾ ಮುಖ ಮುಚ್ಚಿಕೊಳ್ಳುವಂತಾಗಿದೆಯಲ್ಲ. ದೂಷಕರ ನಿಂದೆಗೆ ಆಸ್ಪದನಾದೆ, ದ್ರೋಹಿಗಳ ವಕ್ರನೋಟಕ್ಕೆ ಗುರಿಯಾದೆ. ನಿನ್ನ ಮರೆಯಲಿಲ್ಲ, ನಿನ್ನ ಒಪ್ಪಂದವನ್ನು ಮೀರಲಿಲ್ಲ, ಆದರೂ ಒದಗಿವೆಯಲ್ಲ ನಮಗೆ ಅನಾಹುತಗಳೆಲ್ಲ.
ನಮ್ಮ ಅಂತರಂಗ ದೂರವಾಗಿಲ್ಲ ನಿನ್ನಿಂದ, ನಾವು ಅಗಲಲಿಲ್ಲ ನೀನು ತೋರಿದ ಮಾರ್ಗದಿಂದ. ಆದರೂ ನಮ್ಮನ್ನು ತಂದು ನಾಯಿ ನರಿಗಳ ಪಾಲಾಗಿಸಿರುವೆ, ಕಾರ್ಗತ್ತಲೆಮ್ಮನ್ನು ಸುತ್ತುವರಿಯುವಂತೆ ಮಾಡಿರುವೆ. ಎಲ್ಲಿ ನಾವು ಎಡವಿ ಬಿದ್ದಿದ್ದೀವಿ? ಏಕೆಂದರೆ ನಾವು ನಿಮ್ಮ ಆಜ್ಞೆಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳನ್ನು ಕೈಕೊಂಡು ಜೀವಿಸ್ತಾ ಇರುವ ಸಂದರ್ಭದಲ್ಲಿ ಇಂಥ ಒಂದು ಯಾತನೆ ನಮಗೆ ಬಂದಿದೆ. ಯಾಕೆ ಬಂದಿದೆ? ದೇವ, ನಮ್ಮನ್ನು ಕರುಣಿಸು, ನಮ್ಮ ಮೇಲೆ ದಯೆ ತೋರು. ಆದ್ಮೇಲೆ ನಮಗೂ ಕೂಡ ಅನೇಕ ಬಾರಿ ಇಂಥ ಅನುಭವ ಆಗುತ್ತೆ. ಆ ಅನುಭವವನ್ನು ನಾವು ಅವಮಾನವಾಗಿ ಸ್ವೀಕರಿಸುವುದು ಬೇಡ, ಬದಲಾಗಿ ವಿಧೇಯತ್ವಕ್ಕೆ ಬಳಸೋಣ, ದೇವರಲ್ಲೇ ನಾವು ಆಶ್ರಯಿಸಿಕೊಂಡಿರೋಣ. ನೋಡಿ, ಅವನು ಹೇಳ್ತಾನೆ, ವಾಕ್ಯ 20, ನಮ್ಮ ದೇವನ ನಾಮವನ್ನು ಮರೆತಿದ್ದೇವಾದರೆ, ಅನ್ಯ ದೇವರಿಗೆ ನಾವು ಕೈ ಮುಗಿದಿದ್ದೇವಾದರೆ, ದೇವ ನಿನಗದು ಬಯಲಾಗದಿರುತ್ತಿತ್ತೆ. ಖಂಡಿತ ಬಯಲಾಗ್ತಿತ್ತು. ನಮ್ಮೆದೆ ಗುಟ್ಟು ನಿನಗೆ ತಿಳಿಯದಿರುತ್ತಿತ್ತೆ. ಎಣಿಕೆಯಾಗಿಹೆವು ಕೊಯ್ಗುರಿಗಳಂತೆ ನಾವೆಲ್ಲ, ಬಲಿಯಾಗುತ್ತಿಹೆವು ನಿನ್ನ ನಿಮಿತ್ತವೇ ದಿನವೆಲ್ಲ. ನಾವು ಕೊಯ್ಗುರಿಗಳಂತೆ, ವಧೆಗೆ ಒಯ್ಯುವ ಕುರಿಗಳಂತ ಅನುಭವ ನಮಗಾಗ್ತಾ ಇದೆ. ಅಲ್ಲಿ ಕೀರ್ತನಗರ ಹೇಳ್ತಾನೆ, ಪ್ರಭು ಎದ್ದೇಳು, ನಿದ್ರಿಸಬೇಡ, ನಮ್ಮನ್ನು ಎಂದೆಂದಿಗೂ ತೊರೆಯಬೇಡ. ಮರೆಸಿಕೊಂಡಿರುವೆ ಏಕೆ ನಿನ್ನ ಮುಖವನ್ನು, ಮರೆತಿರುವೆ ಏಕೆ ನಮ್ಮ ಹಿಂಸೆ ಬಾಧೆಯನು. ಮಣ್ಣು ಪಾಲಾಗಿದೆ ನಮ್ಮ ಪ್ರಾಣ, ನೆಲ ಕಚ್ಚಿಕೊಂಡಿದೆ ನಮ್ಮ ದೇಹ. ಎದ್ದು ಬಂದು ಪ್ರಭು ನಿನ್ನ ನೆರವನ್ನು ಒದಗಿಸು, ನಿನ್ನ ಛಲ ಪ್ರೇಮದಿಂದ ನಮ್ಮನ್ನು ಉದ್ಧರಿಸು. ನೋಡಿ, ಇವೆಲ್ಲ ಅನುಭವಗಳ ಮಧ್ಯೆಯೂ ಪ್ರಭು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೇವೆ. ನೀವು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತೀರಿ ಮತ್ತು ನೀವು ಎದ್ದು ಬಂದು ರಕ್ಷಿಸುತ್ತೀರಿ ಎಂಬ ದೃಢ ನಂಬಿಕೆ ನಮ್ಮಲ್ಲಿದೆ. ನಮಗೆ ಸಹಾಯ ಮಾಡು. ಒಂದು ಅರ್ಥದಲ್ಲಿ ಸಹಾಯ ಯಾಚನೆಯೂ ಆಗಿದೆ. ಒಂದು ಹೃದಯದ ಆ ಪರಿತಾಪ, ವೇದನೆಯನ್ನು ನಿವೇದಿಸು ಮಾಡುವಂತಹ ಪ್ರಾರ್ಥನೆಯು ಈ ಕೀರ್ತನೆಯಾಗಿದೆ. ಮುಂದಿನ ಕೀರ್ತನೆ 45 ವಾಕ್ಯಗಳು 1ರಿಂದ 17 ಇಲ್ಲಿ ಇವೆ. ಈ ಕೀರ್ತನೆ ರಾಜ ವಿವಾಹೋತ್ಸವ ಗೀತೆ. ನೀವು ಮತ್ತಾಯ 25ನೇ ಅಧ್ಯಾಯ ವಾಕ್ಯ 6ರಲ್ಲೂ ಕೂಡ ಇದನ್ನು ಕಾಣುತ್ತೀರಿ. ಅಲ್ಲಿ ವಿವಾಹ ಮಹೋತ್ಸವದ ಕುರಿತು ನಡೆಯುವ ಒಂದು ಆ ಘಟನೆಯನ್ನು ಚಿತ್ರಿಸಲಾಗಿದೆ. ಉಜ್ವಲ ಆಲೋಚನೆಯೊಂದು ತುಡುಕುತ್ತಿದೆ ಮನದಲ್ಲಿ, ರಚಿಸಲಿರುವೆ ಮಹಾರಾಜನಿಗೊಂದು ಗೀತಾಂಜಲಿ. ನನ್ನ ಜಿಹ್ವೆ ಸಜ್ಜಾದ ಬರಹಗಾರನ ಲೇಖನಿ, ನರಮಾನವರುಳು ನೀ ಸುರಸುಂದರ, ನಿನ್ನ ಮುಖವಾಣಿ ಅತ್ಯಂತ ಮಧುರ, ದೇವಾನುಗ್ರಹ ನಿನಗಿದೆ ನಿರಂತರ. ಕಟ್ಟಿಕೋ ಶೂರನೇ ಪಟ್ಟಗತ್ತಿಯನು ಸೊಂಟಕ್ಕೆ, ಸಂಭ್ರಮ ಶೋಭೆ ಸಡಗರ ಸಲ್ಲ ತಕ್ಕವು ನಿನಗೆ. ಹೊರಡು ಒಡ್ಡೋಲಗದಿಂದ ವಾಹನ ರೂಢನಾಗಿ, ತೆರಳು ಭುಜ ಬಲದಿ ಮಹತ್ ಕಾರ್ಯವೆಸಗುವವನಾಗಿ. ನಿನ್ನಂಬು ಬಾಣಗಳು ಹರಿತವಾದುವು, ರಾಜದ್ರೋಹಿಗಳನ್ನು ಅವು ಇರಿಯುವು. ಜನಾಂಗಗಳು ನಿನ್ನ ಪಾದಕ್ಕೆರಗು. ಅಮರವಾದುದು ಹೇ ದೇವ ನಿನ್ನ ಸಿಂಹಾಸನ, ನ್ಯಾಯಸ್ಥಾಪಕವಾದುದು ನಿನ್ನ ರಾಜದಂಡ. ಪ್ರೀತಿಸಿದೆ ನೀನು ಧರ್ಮವನ್ನು, ದ್ವೇಷಿಸಿದೆ ಅಧರ್ಮವನ್ನು. ಆನಂದ ತೈಲದಿಂದ ಅಭಿಷೇಕಿಸಿಹನು ನಿನ್ನ ದೇವನು, ಮಿತ್ರರಿಗಿಂತ ಮಿಗಿಲಾಗಿ ಅಭಿಷೇಕಿಸಿಹನು ಆತನು ನಿನ್ನನು. ಘಮಘಮಿಸುತ್ತಿದೆ ನಿನ್ನುಡಿಗೆ ರಸಗಂಧ ಅಗರು ಚಂದನಗಳಿಂದ. ಮನರಂಜನೆಗೊಳ್ಳುತ್ತಿರುವೆ ದಂತ ಮಂದಿರದುನ್ನತ ವಾದ್ಯಗಳಿಂದ. ರಾಜಕುವರಿಯರಿಹರು ನಿನ್ನ ಸ್ತ್ರೀ ಪರಿವಾರದಲ್ಲಿ, ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲ ಪಾರ್ಶ್ವದಲ್ಲಿ. ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಎಲೈ ಕುವರಿಯೇ ಕೇಳು, ಎನ್ನ ಮಾತಿಗೆ ಕಿವಿಗೊಡು, ನಿನ್ನ ಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ಬಯಸುವನು ರಾಜ ನಿನ್ನ ಲಾವಣ್ಯವನು, ಆತನ ಪಾದಕ್ಕೆರಗು, ಆತನೇ ನಿನ್ನ ಗೊಡೆಯನು. ಟೈರ್ ನಾಡಿಗರು ನಿನಗೆ ಕಾಣಿಕೆ ಇತ್ತು ಸನ್ಮಾನಿಸುವರು. ಸಿರಿವಂತ ಪ್ರಜೆಗಳು ನಿನ್ನುಪಕಾರವನ್ನು ಕೋರಿ ಬರುವರು. ರಾಜಕುವರಿ ವಿರಾಜಿಸುತ್ತಿಹಳು ಅಂತಃಪುರದಲ್ಲಿ, ಮೆರೆಯುತ್ತಿಹಳು ಝರತಾರಿ ವಸ್ತ್ರಾಭರಣಗಳಲ್ಲಿ. ಭೂಷಿತಳಾಗಿ ಹಳಾಕೆ ಕಸೂತಿ ಕೆಲಸದ ವಸ್ತ್ರಗಳಿಂದ. ಬರುತಿಹಳು ರಾಜನ ಬಳಿಗೆ ಸಖಿಯರ ಪರಿವಾರ ಸಮೇತ. ಆಗಮಿಸುತ್ತಿಹರಿದೋ ಸಂಭ್ರಮ ಸಡಗರದಿಂದ. ಪ್ರವೇಶಿಸುತ್ತಿಹರು ಅರಮನೆಯನ್ನು ಉತ್ಸಾಹದಿಂದ. ನಿನ್ನ ಪುತ್ರರು ಅಲಂಕರಿಸುವರು ಪೂರ್ವಜರ ಸ್ಥಾನವನ್ನು.
ನೇಮಕಗೊಳ್ಳುವರು ಉತ್ತರಾಧಿಕಾರಿಗಳಾಗಿ ಜಗದೊಳು. ನಿನ್ನ ನಾಮ ಸ್ಮರಣೆಯನ್ನು ಉಳಿಸುವೆನು ಚಿರಕಾಲ, ಹೊಗಳುವರು ಸಕಲ ಜನರು ನಿನ್ನನ್ನು ಅನುಗಾಲ. ಆತ್ಮೀಯರೇ, ಈ ಕೀರ್ತನೆ ನಾನು ಹೇಳಿದೆ ರಾಜ ಮಹೋತ್ಸವ ಅಥವಾ ರಾಜ ವಿವಾಹೋತ್ಸವದ ಗೀತೆ. ಇಲ್ಲೆಲ್ಲ ವಿವಾಹದ ಕುರಿತು ಹೇಳುತ್ತೆ. ಆದರೆ ದೇವರು ಕೂಡ ಒಂದು ವಿವಾಹದ ಔತಣವನ್ನು ಏರ್ಪಡಿಸುತ್ತಾರೆ, ಎಲ್ಲರನ್ನು ಕರೆಯುತ್ತಾರೆ. ಆವಾಗ ಅವರು ಬರದಿದ್ದಾಗ ಇತರರನ್ನು ಕರೆಯುತ್ತಾರೆ, ರಸ್ತೆಯಲ್ಲಿದ್ದವರನ್ನು ಕರೆಯುತ್ತಾರೆ. ಆ ವಿವಾಹದ ಒಂದು ವಸ್ತ್ರವನ್ನು ಧರಿಸಿ ಎಲ್ಲರೂ ಹೋಗಬೇಕು, ಆದರೂ ಅಲ್ಲಿ ಒಬ್ಬ ವಸ್ತ್ರ ಧರಿಸದೆ ಹೋಗುತ್ತಾನೆ ಮತ್ತು ಅವನನ್ನು ಆ ವಿವಾಹದ ಮೇಲ್ವಿಚಾರಕ ಖಂಡಿಸಿ ಅವರಿಗೆ ಈ ಸೆರೆಮನೆಗೆ ದೂಡುತ್ತಾನೆ ಮತ್ತು ಶಿಕ್ಷೆಯನ್ನು ಕೊಡುತ್ತಾನೆ. ಅಂದರೆ ಅರ್ಥ, ದೇವರ ಕರೆಗೆ ನಾವು ಹೋಗಡಬೇಕು, ದೇವರೊಡನೆ ನಾವು ಜೀವಿಸಬೇಕು, ದೇವರನ್ನು ಬಿಟ್ಟು ನಾವು ದೂರ ಹೋಗಬಾರದು. ರಾಜ ವಿವಾಹೋತ್ಸವ ಗೀತೆ ಇಲ್ಲಿರಬಹುದು. ದಾವೀದ ತನ್ನ ಹೃದಯಾಂತರಾಳದ ಭಾವವನ್ನು ಕೀರ್ತನೆಯ ರೂಪದಲ್ಲಿ ತೋರಿಸುತ್ತಾನೆ. ಆದರೆ ನಮಗೆ ರಾಜರಲ್ಲಿ ಮಹಾರಾಜ ನಮ್ಮ ಸರ್ವಶಕ್ತ ದೇವರಾಗಿದ್ದಾರೆ, ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅದರಿಂದ ನಾನು ಹೇಳಿದೆ 25ನೇ ಅಧ್ಯಾಯ ವಾಕ್ಯ 6 ಏನು ಹೇಳುತ್ತೆ ಸ್ವಲ್ಪ ನೋಡೋಣ ನಾವು. ನೋಡಿ, ವಾಕ್ಯ 6, ಇದು 10 ಮಂದಿ ಕನ್ಯೆಯರ ಸಾಮತಿಯಲ್ಲಿ ನಡುರಾತ್ರಿಯ ವೇಳೆ ಯುಗೋ ಮಧುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ. ದೇವರನ್ನು ಎದುರುಗೊಳ್ಳಲು ನಾವು ಸಿದ್ಧರಾಗಬೇಕು. ಒಂದು ಸಿದ್ಧತೆ, ಹೇಗೆ ಸಿದ್ಧತೆಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ಈ ಕೀರ್ತನೆ ನಮಗೆ ತಿಳಿಸುತ್ತದೆ. ಇಲ್ಲಿ ನಾವು ಕೆಲವು ವಾಕ್ಯಗಳನ್ನು ಓದೋಣ ಮತ್ತು ಧ್ಯಾನಿಸೋಣ. ಉಜ್ವಲಾಲೋಚನೆಯೊಂದು ತುಡುಕುತ್ತಿದೆ ಮನದಲ್ಲಿ, ರಚಿಸಲಿರುವೆ ಮಹಾರಾಜನಿಗೊಂದು ಗೀತಾಂಜಲಿ. ನನ್ನ ಜುವ್ಹೆ ಸಜ್ಜಾದ ಬರಹಗಾರನ ಲೇಖನಿ. ನರಮಾನವರುಳು ನೀ ಸುರ ಸುಂದರ, ನಿನ್ನ ಮುಖವಾಣಿ ಅತ್ಯಂತ ಮಧುರ, ದೇವಾನುಗ್ರಹ ನಿನಗಿದೆ ನಿರಂತರ. ಇರಬಹುದು ಆತ್ಮೀಯರೇ, ಇಲ್ಲಿ ಒಬ್ಬ ರಾಜ ತನ್ನ ವಿವಾಹವನ್ನು ಮಾಡುವಾಗ ಅವನಿಗೆ ಜನರು ತೋರಿಸುವ ಪ್ರೀತಿ ಮತ್ತು ಅವನ ಆ ಒಂದು ಮುಖ ಕಾಂತಿ. ಕಟ್ಟಿಕೋ ಶೂರನೆ ಪಟ್ಟಗತ್ತಿಯನು ಸೊಂಟಕ್ಕೆ, ಸಂಭ್ರಮ ಶೋಭೆ ಸಡಗರ ಸಲ್ಲ ತಕ್ಕವು ನಿನಗೆ. ಹೊರಡು ಒಡ್ಡೋಲಗದಿಂದ ವಾಹನ ರೂಢನಾಗಿ ತೆರಳು ಭುಜಬಲದಿ, ಮಹತ್ಕಾರ್ಯವೆಸಗುವವನಾಗಿ ಹೆಣಗು ಸತ್ಯಕ್ಕಾಗಿ ನ್ಯಾಯ ನೀತಿ ಪರನಾಗಿ. ಹೊರಡು ಒಡ್ಡೋಲಗದಿಂದ ವಾಹನ ರೂಢರಾಗಿ, ತೆರಳು ಭುಜಬಲದಿ ಮಹತ್ ಕಾರ್ಯವೆಸಗುವವನಾಗಿ, ಹೆಣಗು ಸತ್ಯಕ್ಕಾಗಿ ನ್ಯಾಯ ನೀತಿ ಪರನಾಗಿ. ಹೌದು, ಏಕೆಂದರೆ ನೀನು ಶೂರನಾಗಬೇಕು, ಆ ಶೂರತೆಯನ್ನು ನೀನು ತೋರಿಸಬೇಕು ಮತ್ತು ಆ ಶೂರತೆಯಿಂದ ನೀನು ಮೆಚ್ಚುಗೆ ಗಳಿಸುತ್ತೀಯಾ. ನಿನ್ನಂಬು ಬಾಣಗಳು ಹರಿತವಾದುವು, ರಾಜದ್ರೋಹಿಗಳನ್ನು ಅವು ಇರಿಯುವು. ಜನಾಂಗಗಳು ನಿನ್ನ ಪಾದಕ್ಕೆರಗುವು. ಅಮರವಾದುದು ಹೇ ದೇವ ನಿನ್ನ ಸಿಂಹಾಸನ, ನ್ಯಾಯಸ್ಥಾಪಕವಾದುದು ನಿನ್ನ ರಾಜದಂಡ. ಪ್ರೀತಿಸಿದೆ ನೀನು ಧರ್ಮವನು, ದ್ವೇಷಿಸಿದೆ ಅಧರ್ಮವನು. ಆನಂದ ತೈಲದಿಂದ ಅಭಿಷೇಕಿಸಿಹನು ನಿನ್ನ ದೇವನು. ಮಿತ್ರರಿಗಿಂತ ಮಿಗಿಲಾಗಿ ಅಭಿಷೇಕಿಸಿಹನು ಆತನು ನಿನ್ನನು. ಪ್ರೀತಿಸಿದೆ ನೀನು ಧರ್ಮವನು, ರಾಜನಾದವನು ರಾಜಧರ್ಮ ಪಾಲಿಸಬೇಕು. ದ್ವೇಷಿಸಿದೆ ಅಧರ್ಮವನು, ಅಧರ್ಮ ಅನೀತಿ ಅನ್ಯಾಯಕ್ಕೆ ಅಲ್ಲಿ ಎಡೆಯಿಲ್ಲ. ಆನಂದ ತೈಲದಿಂದ ಅಭಿಷೇಕಿಸಿಹನು ನಿನ್ನ ದೇವನು. ನಿನ್ನನ್ನು ಅಭಿಷೇಕಿಸಿದ್ದಾನೆ ಆನಂದ ತೈಲದಿಂದ. ಮಿತ್ರರಿಗಿಂತ ಮಿಗಿಲಾಗಿ ಅಭಿಷೇಕಿಸಿಹನು ಆತನು ನಿನ್ನನು. ನಿನ್ನ ಮಿತ್ರರಿಗಿಂತ ಮಿಗಿಲಾಗಿ ಅಭಿಷೇಕಿಸಿದ್ದಾರೆ. ಗಮಗಮಿಸುತ್ತಿದೆ ನಿನ್ನ ನುಡಿಗೆ ರಸಗಂಧ ಅಗರು ಚಂದನಗಳಿಂದ ಮನರಂಜನಗೊಳ್ಳುತ್ತಿರುವೆ ದಂತ ಮಂದಿರದುನ್ನತ ವಾದ್ಯಗಳಿಂದ. ಹೌದು, ಯಾಕೆಂದರೆ ರಾಜ ಮನೆತನದ ಅಡುಗೆ ಇರಬಹುದು ಮತ್ತು ಅಲ್ಲಿಯ ವೈಡೂರ್ಯಗಳು ಇರಬಹುದು, ವೈಭವಗಳು ಇರಬಹುದು, ಇದರ ಕುರಿತು ನಮಗೆ ತಿಳಿದಿದೆ. ಅಲ್ಲಿ ರಾಜಕುವರಿಯರಿಹರು ನಿನ್ನ ಸ್ತ್ರೀ ಪರಿವಾರದಲ್ಲಿ, ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ, ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಅದನ್ನ ಪಟ್ಟದ ರಾಣಿ ಆ ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿದ್ದಾಳೆ. ಎಲೇ ಕುವರಿಯ ಕೇಳು, ಎನ್ನ ಮಾತಿಗೆ ಕಿವಿಗಳು, ನಿನ್ನ ಜನರು ತವರು ಮನೆಯನ್ನು ಮರೆತು ಬಿಡು. ಆಗ ಬಯಸುವನು ರಾಜ ನಿನ್ನ ಲಾವಣ್ಯವನು.
ಆತನ ಪಾದಕ್ಕೆರಗು, ಆತನೇ ನಿನ್ನ ಒಡೆಯನು. ನೋಡಿ, ಇಲ್ಲಿ ರಾಜ ಮತ್ತು ರಾಣಿಯ ಕುರಿತು, ಇಲ್ಲಿ ದೇವರು ಮತ್ತು ಸರ್ವಶಕ್ತ ದೇವರು ಮತ್ತು ನಮ್ಮ ಕುರಿತು ಕೂಡ. ನಾವು ಆ ರಾಜನನ್ನು ಪ್ರೀತಿಸುತ್ತೇವೆ, ನಮ್ಮನ್ನೇ ಸಮರ್ಪಿಸಿಕೊಡುತ್ತೇವೆ. ಟೈರ್ ನಾಡಿಗರು ನಿನಗೆ ಕಾಣಿಕೆ ಇತ್ತು ಸನ್ಮಾನಿಸುವರು, ಸಿರಿವಂತ ಪ್ರಜೆಗಳು ನಿನ್ನ ಉಪಕಾರವನ್ನು ಕೋರಿ ಬರುವರು. ರಾಜಕುವರಿ ವಿರಾಜಿಸುತ್ತಿವಳು, ಅಂತಪುರದಲ್ಲಿ ಮರೆಯುತ್ತಿಹಳು, ಜರತಾರಿ ವಸ್ತ್ರಾಭರಣಗಳಲ್ಲಿ. ಮೆರೆಯುತ್ತಿಹಳು ಅಂದರೆ ರಾಜಕುವರಿ ಆ ಜರತಾರಿ ವಸ್ತ್ರಾಭರಣಗಳಲ್ಲಿ ಮೆರೆಯುತ್ತಾಳೆ. ಭೂಷಿತಳಾಗಿ ಹಳಾಕೆ ಕಸೂತಿ ಕೆಲಸದ ವಸ್ತ್ರಗಳಿಂದ ಬರುತ್ತಿಹಳು. ರಾಜನ ಬಳಿಗೆ ಸಖಿಯರ ಪರಿವಾರ ಸಮೇತ ಆಗಮಿಸುತ್ತಿಹರಿದೋ ಸಂಭ್ರಮ ಸಡಗರದಿಂದ. ಪ್ರವೇಶಿಸುತ್ತಿಹರು ಅರಮನೆಯನ್ನು ಉತ್ಸಾಹದಿಂದ. ನಿನ್ನ ಪುತ್ರರು ಅಲಂಕರಿಸುವರು ಪೂರ್ವಜರ ಸ್ಥಾನವನ್ನು, ನೇಮಕಗೊಳ್ಳುವರು ಉತ್ತರಾಧಿಕಾರಿಗಳಾಗಿ ಜಗದೊಳು. ಅಂದರೆ ಏನಾಗುತ್ತೆ, ಒಂದು ರಾಜಮನೆತನದ ಮುಂದೆ ನಡೆಯುವಂಥದ್ದು, ಅವರ ಮಕ್ಕಳು ಆ ರಾಜಮನೆತನವನ್ನು ಅಲಂಕರಿಸುವಂಥದ್ದು. ನಿನ್ನ ನಾಮ ಸ್ಮರಣೆಯನ್ನು ಉಳಿಸುವೆನು ಚಿರಕಾಲ, ಹೊಗಳುವರು ಸಕಲ ಜನರು ನಿನ್ನನ್ನು ಅನುಗಾಲ. ದೇವರು ಆಯ್ದುಕೊಂಡ ರಾಜನ ಆ ಒಂದು ವೈಭವ ಉಳಿಯುವುದು ಚಿರಕಾಲ, ಮತ್ತು ಸಕಲ ಜನರು ನಿಮ್ಮನ್ನು ಮೆಚ್ಚಿ ಹೊಗಳುವರು. ಮುಂದಿನ ಕೀರ್ತನೆ 46 ವಾಕ್ಯ 1-11. ದೇವರು ನಮಗಾಶ್ರಯ ದುರ್ಗವು, ದೇವರೆಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ದಿಗಿಲಿಲ್ಲ, ಪೊಡವಿ ಕಂಪಿಸಿದರು, ನಮಗೇನು ಭಯವಿಲ್ಲ. ಸಮುದ್ರ ಬೋರ್ಗರೆದರೇನು, ನೊರೆ ಕಾರಿದರೇನು, ಅದರೊಡನೆ ಪರ್ವತಗಳು ಅಲುಗಾಡಿದರೇನು. ನಮ್ಮ ಕಡೆಗಿರುವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲ ದೇವನು ನಮಗಾಶ್ರಯ ದುರ್ಗವು. ನದಿಯೊಂದು ಆನಂದಗೊಳಿಸುವುದು ದೇವನಗರವನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು. ದೇವನಿರುವನ ನಗರ ಮಧ್ಯೆ ಅಳಿವಿಲ್ಲ ಅದಕ್ಕೆ, ಉದಯ ಕಾಲದಲ್ಲೇ ದೇವ ಬರುವನು ಅದರ ಸಹಾಯಕ್ಕೆ. ನಡುಗಿದವು ರಾಷ್ಟ್ರಗಳು, ಉಡುಗಿದವು ರಾಜ್ಯಗಳು, ದೇವರ ಗರ್ಜನೆಗೆ ಕರಗಿತು ಧರೆಯೆಲ್ಲವೂ. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳ ನೋಡಬನ್ನಿ, ಇಳೆಯೊಳಗೆಸಗಿದೆ ಪವಾಡಗಳನ್ನು ನೋಡಿ. ಜಗದೆಲ್ಲೆಡೆ ಕದನ ಕಾಳಗ ನಿಲ್ಲಿಸಿಹನು, ಬಿಲ್ಲು ಬಲ್ಲೆಗಳನ್ನು ಮುರಿದು ಹಾಕಿದನು, ರಥಗಳನ್ನು ಬೆಂಕಿಯಿಂದ ಸುಟ್ಟು ಹಾಕಿದನು. ಶಾಂತರಾಗಿರಿ, ತಿಳಿಯಿರಿ, ನಾನು ದೇವನೆಂದು, ಜನಕ್ಕೂ ಜನಾಂಗಕ್ಕೂ ನಾನು ಅಧಿಪತಿ ಎಂದು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭು, ಯಾಕೋಬ ಕುಲದೇವರು ನಮಗಾಶ್ರಯ ದೇವರು. ಆತ್ಮೀಯರೇ, ದೇವರ ಆಶ್ರಯ ನಮಗೆ ದುರ್ಗ, ಕೋಟೆ. ದೇವರು ನಮ್ಮೊಂದಿಗಿದ್ದಾಗ ನಾವು ಜಯ ಹೊಂದುತ್ತೇವೆ ಮತ್ತು ಯಾವ ಕೇಡು ನಮ್ಮ ಬಳಿಗೆ ಬರಲಾರದು. ಏಕೆಂದರೆ ದೇವರು ನಮಗೆ ಜಯವನ್ನು ಕೊಡುತ್ತಾರೆ. ದೇವರೇ ನಮ್ಮ ಪಕ್ಷ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ರೋಮನರಿಗೆ ಬರೆದ ಪತ್ರಿಕೆ 8:31. ದೇವರ ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ನಾವು ಸಂಕಟದಲ್ಲಿರುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ. ನೋಡಿ, ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ದಿಗಿಲಿಲ್ಲ, ಪೊಡವಿ ಕಂಪಿಸಿದರೂ ನಮಗೇನು ಭಯವಿಲ್ಲ. ಏಕೆಂದರೆ ನಮ್ಮ ಆಶ್ರಯ ದುರ್ಗ ದೇವರು. ಕಡಲಿನ ಮೇಲೆ ಮತ್ತು ಪೊಡವಿಯ ಮೇಲೆ ಅಧಿಕಾರವಿರುವಾತ ದೇವರು. ಸಮುದ್ರ ಬೋರ್ಗರೆದರೇನು, ನೊರೆ ಕಾರಿದರೇನು, ಅದರೊಡನೆ ಪರ್ವತಗಳು ಅಲುಗಾಡಿದರೇನು. ನಮ್ಮ ಕಡೆಗಿರುವನು ಸೇನಾಧೀಶ್ವರ ಪ್ರಭುವು. ಸಮುದ್ರ ನೊರೆಕಾರಿದರೆ, ಬೋರ್ಗರಿದರೆ, ಪರ್ವತಗಳು ಅಲುಗಾಡಿದರು, ದೇವರು ನಮ್ಮ ಪರವಾಗಿದ್ದಾರೆ. ಏಕೆಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಯಾಕೋಬ ಕುಲದೇವನು ನಮಗಾಶ್ರಯ ದುರ್ಗವು. ನದಿಯೊಂದು ಆನಂದಗೊಳಿಸುವುದು ದೇವನಗರವನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು. ನೋಡಿ, ನದಿಯೊಂದು ಆನಂದಗೊಳಿಸುವುದು ದೇವನಗರವನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು. ದೇವನಿರುವನ ನಗರ ಮಧ್ಯೆ ಅಳಿವಿಲ್ಲ ಅದಕ್ಕೆ. ಒಂದು ವೇಳೆ ನಗರದ ಮಧ್ಯೆ ದೇವನಿದ್ದರೆ ಆ ನಗರಕ್ಕೆ ಭಯವಿಲ್ಲ. ರಾಷ್ಟ್ರಗಳಲ್ಲಿ ದೇವರಿದ್ದರೆ, ದೇವರಿಗೆ ಜನ ವಿಧೇಯರಾದರೆ, ನಮ್ಮ ಕುಟುಂಬಗಳಲ್ಲಿ ದೇವರಿದ್ದರೆ ಆ ಕುಟುಂಬಕ್ಕೆ ಹೆದರಿಕೆ ಇಲ್ಲ. ದೇವನಿರುವನ ನಗರ ಮಧ್ಯೆ ಅಳಿವಿಲ್ಲ ಅದಕ್ಕೆ, ಉದಯ ಕಾಲದಲ್ಲೇ ದೇವ ಬರುವನು ಅದರ ಸಹಾಯಕ್ಕೆ. ನೋಡಿ, ದೇವರು ಉದಯ ಕಾಲದಲ್ಲೇ ಅವರ ಸಹಾಯಕ್ಕೆ ಬರುತ್ತಾರೆ.
ನಡುಗಿದವು ರಾಷ್ಟ್ರಗಳು, ಉಡುಗಿದವು ರಾಜ್ಯಗಳು, ದೇವರ ಗರ್ಜನೆಗೆ ಕರಗಿತು ಧರೆಯೆಲ್ಲವು. ಅಂದರೆ ರಾಷ್ಟ್ರಗಳು ಮತ್ತು ರಾಜ್ಯಗಳು ಕೂಡ ದೇವರಿಗೆ ಅವಿಧೇಯರಾದಾಗ ದೇವರ ಗರ್ಜನೆಗೆ ಕರಗಿತು ಧರೆಯೆಲ್ಲವು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲದೇವರು ನಮಗಾಶ್ರಯ ದುರ್ಗವು. ಅದರಿಂದ ನಮ್ಮ ಕಡೆ ಇರುವರು ದೇವರು, ಅವರು ನಮಗೆ ಆಶ್ರಯ ದುರ್ಗ. ದೇವರನ್ನು ಬಿಟ್ಟು ನಾವು ಅಗಲಬಾರದು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲದೇವರು ನಮಗಾಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳ ನೋಡ ಬನ್ನಿ, ಇಳೆಯೊಳಗೆಸಗಿದ ಪವಾಡಗಳನ್ನು ನೋಡಿ. ಜಗದೆಲ್ಲೆಡೆ ಕದನ ಕಾಳಗ ನಿಲ್ಲಿಸಿಹನು. ನೋಡಿ, ಪ್ರಭುವಿನ ಕಾರ್ಯಗಳು, ದೇವರ ಕಾರ್ಯಗಳು ಅಗಮ್ಯವಾದುದು. ಅವರ ಪವಾಡಗಳು ಜಗದೆಲ್ಲೆಡೆ ಕದನ ಕಾಳಗ ನಿಲ್ಲಿಸಿಹನು. ದೇವರು ಇದನ್ನು ನಿಲ್ಲಿಸುತ್ತಾರೆ. ಬಿಲ್ಲು ಬಲ್ಯಗಳನ್ನು ಮುರಿದು ಹಾಕಿದನು, ರಥಗಳನ್ನು ಬೆಂಕಿಯಿಂದ ಸುಟ್ಟು ಹಾಕಿದನು. ಶಾಂತರಾಗಿರಿ, ತಿಳಿಯಿರಿ ನಾನು ದೇವನೆಂದು. ಅದರಿಂದ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲಲಾರದು. ಶಾಂತರಾಗಿರಿ, ತಿಳಿಯಿರಿ ನಾನು ದೇವನೆಂದು, ಜನಕ್ಕೂ ಜನಾಂಗಕ್ಕೂ ನಾನು ಅಧಿಪತಿ ಎಂದು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲದೇವರು ನಮಗಾಶ್ರಯ ದೇವರು. ನಮ್ಮ ಕಡೆ ಇರುವರು ಯಾಕೋಬ ಕುಲದೇವರು ನಮಗಾಶ್ರಯವು. ಆತ್ಮೀಯರೇ, ಇಂದಿನ ಈ 3 ಕೀರ್ತನೆಗಳನ್ನು ನಾವು ಧ್ಯಾನಿಸಿದೆವು. 45, 44, 45 ಮತ್ತು 46. ಒಂದು ನಮ್ಮ ಪರಿತಾಪದ ಕುರಿತು, ಪ್ರಸ್ತುತ ಪರಿತಾಪ, ರಾಜ ವಿವಾಹೋತ್ಸವ ಗೀತೆಯ ಕುರಿತು, ಹಾಗೂ ದೇವರು ನಮ್ಮ ಆಶ್ರಯ ದುರ್ಗದ ಕುರಿತು. ನಮ್ಮನ್ನೇ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಇದು ಈ 3 ಕೀರ್ತನೆಗಳೊಂದಿಗೆ ನಾವು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಕೀರ್ತನೆ 44, 45 ಮತ್ತು 46 ಇದರ ಆ ವಾಗ್ದಾನ, ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ಇದು ನಾವು ಬಲಹೀನರಾಗಿದ್ದೀವಿ. ಈ ಕೀರ್ತನೆಗಳಿಂದ ನಾವು ಅರಿತುಕೊಂಡಿದ್ದೀವಿ, ನೀನೇ ನಮ್ಮ ಶಕ್ತಿ, ನೀವೇ ನಮ್ಮ ದುರ್ಗ. ನಿಮ್ಮಲ್ಲಿ ನಾವು ನಂಬಿಕೆ ಇಟ್ಟಾಗ, ಭರವಸೆ ಇಟ್ಟಾಗ ಎಂದೂ ನೀವು ನಮ್ಮನ್ನು ಕೈ ಬಿಡುವುದಿಲ್ಲ. ಜಯ ಕೊಡುವ ದೇವರು ನೀವಾಗಿದ್ದೀರಿ. ಎಲ್ಲ ಕೇಡುಗಳಿಂದ, ಸಮಸ್ಯೆಗಳಿಂದ, ನಮ್ಮ ಕುಟುಂಬ ಸಮಸ್ಯೆಗಳಿಂದ, ಸಾಮಾಜಿಕ ಸಮಸ್ಯೆಗಳಿಂದ, ರಾಜ್ಯ ದೇಶದ ಸಮಸ್ಯೆಗಳಿಂದ ನೀವು ನಮಗೆ ಬಿಡುಗಡೆಗೊಳಿಸಿ ರಕ್ಷಿಸಿರಿ. ಹೇಗೋ ಪ್ರಭುವೆ, ಅವರು ನಮ್ಮನ್ನು ಬೆದರಿಸುತ್ತಿದ್ದಾರೆ, ಆದರೆ ನೀವು ನಮ್ಮೊಂದಿಗಿರುವಾಗ ನಮಗೆ ಯಾವುದೇ ಭಯವಿಲ್ಲ. ಸಮುದ್ರ ಬೋರ್ಗರೆದರೇನು, ನೊರೆ ಕಾರಿದರೇನು, ಕೊಡವಿ ಕಂಪಿಸಿದರೇನು, ಭೂಕಂಪವಾದರೇನು, ನಮ್ಮ ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾರೆ. ನಮ್ಮ ದೇವರು ನಮ್ಮ ಕೋಟೆಯಾಗಿದ್ದಾರೆ. ನಮ್ಮ ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ. ಹೌದು ದೇವ, ತ್ವರೆ ಮಾಡಬಾ, ನಮ್ಮ ಜೀವನದಲ್ಲಿ ಪ್ರವೇಶಿಸಬಾ. ಅದೆಷ್ಟೋ ಜನ ನಿಮ್ಮಲ್ಲಿ ವಿಶ್ವಾಸಿಸದೆ ಜೀವಿಸ್ತಾ ಇದ್ದಾರೆ. ಅವರ ಮೇಲೆ ನಿಮ್ಮ ಕರುಣೆ, ಪ್ರೀತಿ, ದಯೆ ಇಳಿದು ಬರಲಿ. ಅವರ ದೇಹಾತ್ಮ ಮನಸ್ಸುಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಅದೆಷ್ಟೋ ಮಂದಿ ಅನಾರೋಗ್ಯದಲ್ಲಿ ಜರ್ಜರಿತರಾಗಿ ಹೋಗಿದ್ದಾರೆ. ನಿನ್ನ ಪರಾಕ್ರಮ, ಶಕ್ತಿ, ಪವಾಡಗಳು ಅವರ ಮೇಲೆ ಜರುಗಲಿ. ಇದೋ ದೇವ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿ ಯೇಸುವನ್ನೇ ದಾರೆ ಎರೆದಿರಿ. ಆ ಯೇಸು ನಾಮದ ಬಲ, ವಾಕ್ಯದ ಶಕ್ತಿ, ರಕ್ತದ ಸಂರಕ್ಷಣೆ ನಮಗೆ ಲಭ್ಯವಾಗಲಿ. ನಿನ್ನ ಕರುಣೆ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ವರದಾನ ನಮ್ಮೆಲ್ಲರ ಮೇಲೆ ಹರಿಯಲಿ. ವಿಶೇಷವಾಗಿ ಲೋಕದಲ್ಲಿ ಕಷ್ಟಪಡುತ್ತಿರುವವರು, ನೋವಿನಲ್ಲಿರುವವರು, ದುಃಖ ದುಗುಡದಲ್ಲಿರುವವರು, ಅವರ ಮೇಲೆ ಕರುಣೆಯಾಗು ದೇವ. ಅವರನ್ನು ಉದ್ಧರಿಸು ಬಾ ದೇವ. ಈ ಲೋಕದಲ್ಲಿರುವ ಅನ್ಯಾಯ ಅನೀತಿಗಳನ್ನೆಲ್ಲ ದೂರ ಮಾಡು ಬಾ ದೇವ. ಭ್ರಷ್ಟಾಚಾರ, ಅನಾಚಾರ, ಹಿಂಸಾಚಾರಗಳಿಂದ, ದುರಾಚಾರಗಳಿಂದ ನಮ್ಮನ್ನು ರಕ್ಷಿಸು ಬಾ ದೇವ. ನಿನ್ನ ಕರುಣೆ, ನಿನ್ನ ಕೃಪೆ ವಿಶ್ವದಲ್ಲೆಡೆಲ್ಲ ಹರಿಯಲಿ ದೇವ. ಇದೋ ನಿಮ್ಮ ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬು ದೇವ. ಇದೋ ದೇವರೇ, ನಿಮ್ಮನ್ನೇ ನಾವು ಆಶ್ರಯಿಸಿಕೊಂಡಿದ್ದೀವಿ. ನೀವು ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ನಿಮ್ಮ ಏಕಕುವರ ಯೇಸುವನ್ನು ನಮಗಾಗಿ ದಯಪಾಲಿಸಿದಿರಿ. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಯೇಸು ವಾಕ್ಯ, ರಕ್ತ, ಶಕ್ತಿಯ ಆಶೀರ್ವಾದ, ವರದಾನ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ನಮ್ಮನ್ನು ಉದ್ಧರಿಸು ಪ್ರಭುವೆ, ನಮ್ಮನ್ನು ಆಶೀರ್ವದಿಸು ಪ್ರಭುವೆ, ನಮ್ಮನ್ನು ಸೌಖ್ಯಪಡಿಸು ಪ್ರಭುವೆ. ಇದೋ ಯೇಸುವೆ, ನೀವು ನೋಡಿದಿರಿ, ಏನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಏನು ಬಿಡುಗಡೆ ಮಾಡ್ತೀಯೋ ಬಿಡುಗಡೆ ಮಾಡಲಾಗುವುದು. ನಿನ್ನ ಸರ್ವಶಕ್ತ ನಾಮ, ವಾಕ್ಯ, ರಕ್ತ ಶಕ್ತಿಯಲ್ಲಿ ಎಲ್ಲ ರೋಗ ರುಜಿನ, ಬಾಧೆ, ಪೀಡೆ, ಪಿಚಾಚಿ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೀವಿ ಜೀವವುಳ್ಳ ತಂದೆಯೇ,
ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಮತ್ತು ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ ತಂಡಕ್ಕಾಗಿಯೂ ಭಿನ್ನಯಿಸಿರಿ ಮತ್ತು ಈ ಸಂದೇಶವನ್ನು ಇತರರೊಡನೆ ಹಂಚಿಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ ಹಾಕಿ ತಿಳಿಸಿ. ಅದು ನಮಗೆ ಉತ್ತೇಜನ, ಪ್ರೋತ್ಸಾಹ, ಪ್ರೇರಣೆ ಕೊಡುವುದು ಮತ್ತು ಇನ್ನೂ ಸುವಾರ್ತೆಯ ಕೆಲಸ ಮಾಡಲು ನಮಗೆ ಬಲ ಸಿಗುವುದು. ನಿಮ್ಮ ಯಾವುದಾದರೂ ಕೋರಿಕೆಗಳಿದ್ದರೆ ನೀವು ಅದನ್ನು 9013905078ಗೆ ಕಳುಹಿಸಿಕೊಡಬಹುದು. ಅಥವಾ ನಿಮ್ಮ ಕರೆಗಳಿದ್ದರೆ ನೀವು ಕರೆಗಳನ್ನು ಮಾಡಬಹುದು. ದಯಾಮಯ ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ದಿವ್ಯವಾಣಿ